ಪಾವಗಡ ಪಟ್ಟಣದಲ್ಲಿ ಶುಕ್ರವಾರ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ ಮತ್ತು ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಪಾವಗಡ ಶಾಖೆ ಹಾಗೂ ಸ್ವಾಮಿ ವಿವೇಕಾನಂದ ಕಾಲೇಜು ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮಾನವ ಹಕ್ಕುಗಳ ದಿನಾಚರಣೆ ಹಾಗೂ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಎಂ.ಎಸ್. ಸರಣಿ ಅವರು, ಸಾಮಾಜಿಕ ಜೀವ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸಕ್ಕಾಗಿ ಸಂವಿಧಾನ ನೀಡಿರುವ ಅವಕಾಶಗಳನ್ನು ಮೂಲಭೂತ ಹಕ್ಕುಗಳೆಂದು ಕರೆಯಲಾಗುತ್ತದೆ. ಇವು ನಾಗರಿಕತೆಗೆ ನೀಡಿದ ಸಾಂವಿಧಾನಿಕ ಹಕ್ಕುಗಳಾಗಿವೆ. ಮೂಲಭೂತ ಹಕ್ಕುಗಳಿಗೆ ನ್ಯಾಯಾಂಗದ ರಕ್ಷಣೆ ಇದೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಯಾರೇ ಆಗಲಿ ಕಾನೂನಿಗಿಂತ ದೊಡ್ಡವರಲ್ಲ ಮತ್ತು ಎಲ್ಲರಿಗೂ ಸಮಾನ ರಕ್ಷಣೆ ದೊರಕುವುದೇ ಸಮಾನತೆಯ ಹಕ್ಕು. ಧರ್ಮ, ಕುಲ, ಜಾತಿ, ಲಿಂಗ, ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ರಾಜ್ಯವು ಪಕ್ಷಪಾತ ಮಾಡುವಂತಿಲ್ಲ ಎಂದರು. ಸ್ವತಂತ್ರ ಇದೆ ಎಂದು ಎಲ್ಲಿ ಅಂದರೆ ಅಲ್ಲಿ ಉಗುಳುವುದು, ಯಾವ ರೀತಿಯಲ್ಲಿ ಬೇಕಾದರೂ ಮಾತನಾಡುವುದು ಮಾಡಬಾರದು. ಕಾನೂನಿನ ಚೌಕಟ್ಟಿನಲ್ಲಿ ಮನುಷ್ಯ ಜೀವನ ನಡೆಸುವ ನಿಟ್ಟಿನಲ್ಲಿ ತಮ್ಮ ಹಕ್ಕುಗಳನ್ನು ಉಪಯೋಗಿಸಿಕೊಳ್ಳಬಹುದಾಗಿದೆ ಎಂದರು. ನಂತರ ಮಾತನಾಡಿದ ನ್ಯಾಯಾಧೀಶರಾದ ಕುಮಾರಿ ವಿಸ್ಮಿತಾ ಮೂರ್ತಿ, ಪ್ರತಿಯೊಬ್ಬರೂ ತಮ್ಮ ಹಕ್ಕುಗಳ ಬಗ್ಗೆ ತಿಳಿದುಕೊಂಡು ನಂತರ ಅವುಗಳನ್ನು ಪಡೆದುಕೊಳ್ಳುವ ಕೆಲಸ ಮಾಡಿ, ನಂತರ ಬೇರೆಯವರಿಗೂ ತಿಳಿಸುವ ಕೆಲಸ ಮಾಡಬೇಕು ಮತ್ತು ಯಾವುದೇ ವಸ್ತುಗಳನ್ನು ಬಳಸುವ ಮುಂಚೆ ಉತ್ಪಾದನೆ ಮತ್ತು ಆ ವಸ್ತುಗಳ ಕೊನೆ ದಿನಾಂಕ ಗಮನಿಸಿ ಕೊಳ್ಳಬೇಕು. ಚಿಲ್ಲರೆ 5 ರೂಪಾಯಿ 10 ರೂಪಾಯಿ ನೀಡಬೇಕಾದುದು ಸಹ ಕೇಳಿ ಪಡೆಯುವುದು ಸಹ ತಮ್ಮ ಹಕ್ಕು ಎಂದರು. ನಂತರ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯ ಅಧ್ಯಕ್ಷ ಇಮ್ರಾನ್ ಉಲ್ಲಾ ಮಾತನಾಡಿ, ಪ್ರತಿದಿನವೂ ನಮ್ಮ ಸುತ್ತಮುತ್ತಲಿನಲ್ಲಿ ಎಷ್ಟು ಮಾನವ ಹಕ್ಕುಗಳು ಉಲ್ಲಂಘನೆ ನಡೆಯುತ್ತಲೇ ಇರುತ್ತವೆ. ಆದರೂ ಸಹ ನೋಡದೇ ಇದ್ದ ಹಾಗೆ ವರ್ತಿಸುತ್ತೇವೆ. ಅದು ದೊಡ್ಡ ಅಪರಾಧ. ನಂತರ ವಕೀಲರ ಸಂಘದ ಅಧ್ಯಕ್ಷ ಎಚ್. ಶೇಷಾನಂದನ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ನ್ಯಾಯಾಧೀಶರುಗಳು ಅವರದೇ ಆದ ಒತ್ತಡದಲ್ಲಿ ಕೆಲಸ ಮಾಡುವಂಥದ್ದು ನಾವು ನೋಡಿದ್ದೇವೆ. ಅಂತಹ ಮಧ್ಯದಲ್ಲಿ ಇಂತಹ ಒಂದು ಕಾನೂನು ಅರಿವು ಕಾರ್ಯಕ್ರಮಗಳಲ್ಲಿ ಅವರದೇ ಆದ ವಿಚಾರಗಳನ್ನು ತಿಳಿಸುವಂತಹ ಇಂಥ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾದರೆ ಮೊದಲು ಮಕ್ಕಳು ತಿಳಿದುಕೊಂಡು ತಮ್ಮ ಪೋಷಕರೊಂದಿಗೆ ವಿಚಾರಗಳನ್ನು ಹಂಚಿಕೊಂಡಾಗ ಮಾತ್ರ ಇಂತಹ ಕಾರ್ಯಕ್ರಮಗಳು ಯಶಸ್ವಿಯಾಗುತ್ತವೆ ಎಂದರು. ನಂತರ ವಿವೇಕಾನಂದ ಕಾಲೇಜಿನ ಪ್ರಾಂಶುಪಾಲರಾದ ನಾಗೇಂದ್ರರವರು ಮಾತನಾಡಿ, ಪ್ರಪಂಚದಲ್ಲಿ ನಮ್ಮ ದೇಶದ ಕಾನೂನು ವ್ಯವಸ್ಥೆ ಇರುವ ಹಾಗೆ ಬೇರೆ ಯಾವ ರಾಷ್ಟ್ರದಲ್ಲಿ ಇಲ್ಲ. ಅಂತಹ ಉತ್ತಮ ಸಂವಿಧಾನ ಇರುವಂತಹ ದೇಶ ನಮ್ಮದು ಎಂದರು. ಮಾನವ ಹಕ್ಕುಗಳ ವಿಚಾರವಾಗಿ ಚರ್ಚೆ ಸ್ಪರ್ಧೆಯಲ್ಲಿ ಗೆದ್ದಂತಹ ವಿದ್ಯಾರ್ಥಿಗಳಿಗೆ ನ್ಯಾಯಾಧೀಶರು ಪ್ರಶಸ್ತಿ ಪ್ರದಾನ ಮಾಡಿದರು. ಈ ವೇಳೆ ವಕೀಲರ ಸಂಘದ ಕಾರ್ಯದರ್ಶಿ ಎಚ್.ಎ. ಪ್ರಭಾಕರ್ ರೆಡ್ಡಿ ಮಾತನಾಡಿದರು. ಕಾಲೇಜಿನ ಉಪ ನಾಗರಾಜಪ್ಪ, ಶಿವಕುಮಾರ್, ಶ್ರೀನಾಥ್, ಮಾನವ ಹಕ್ಕುಗಳ ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯ PRO ಪಾಸ್ಟಿನ್ ಮೈಕಲ್, ಪ್ರದೀಪ್, ಸದಸ್ಯರುಗಳಾದ ಗೋವಿಂದಪ್ಪ, ಜಬೀವುಲ್ಲಾ. ಈ ವೇಳೆ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳು ಇದ್ದರು. ವರದಿ ರಾಮಪ್ಪ, ಸಿಕೆಪುರ, ಪಾವಗಡ. ಪ್ರತಿಯೊಂದು ಮನುಷ್ಯನಿಗಿರೋ ಪ್ರತಿಯೊಂದು ಈ ಹಕ್ಕುಗಳು ಮನುಷ್ಯನಿಗೆ ಮೂಲಭೂತ ಹಕ್ಕುಗಳು. ನಿಮ್ಮ ಮೂಲಭೂತ ಹಕ್ಕುಗಳು ಹಾಗೂ ಬೇರೆ ಮನುಷ್ಯನ ಮೂಲಭೂತ ಹಕ್ಕುಗಳನ್ನು ಕಾಪಾಡೋದು ಕೂಡ ನಿಮ್ಮ ಕರ್ತವ್ಯ ಆಗುತ್ತೆ. ಹಾಗಾಗಿ ಈಗ ರಿಸಿಪ್ಟ್ಸ್ ಅದು ರಿಸಿಪ್ಟ್ಸ್ ತಗೊಂಡಾಗ ಸಾಕಷ್ಟು ಜನ ನಮ್ಗೆ ಯಾಕೆ ನಾವೇನು ಮಾಡಬೇಕು, 10 ರೂಪಾಯಿ 5 ರೂಪಾಯಿ ಇಲ್ಲ 100 ರೂಪಾಯಿ ಹೋಗಲಿ ಅಂತ ಸಾಕಷ್ಟು ಜನ ಬಿಟ್ಬಿಡ್ತಾರೆ. ಹಾಗೆ ಮಾಡಬಾರ್ದು. ನೀವು ಒಂದು ಮೆಡಿಕಲ್ ಶಾಪಿಗೆ ಹೋದರೆ ಅಲ್ಲಿ ಒಂದು ಎಕ್ಸ್ಪೈರಿ ಡೇಟ್ ಆಗಿರುತ್ತೆ. ನೀವು ಅದನ್ನು ಪ್ರಶ್ನೆ ಮಾಡೋದು ಸಹ ನಿಮ್ಮ ಹಕ್ಕು. ಅದನ್ನು ಫಸ್ಟ್ ನೀವು ನಿಮ್ಮಲ್ಲಿ ಅಳವಡಿಸ್ಕೋಬೇಕು. ಆ ರೀತಿ ನೀವು ಪ್ರಶ್ನೆ ಮಾಡ್ತಾ ಹೋದಲ್ಲಿ ಎಲ್ಲೆಲ್ಲಿ ತಪ್ಪುಗಳಾಗ್ತವೆ ಅವೆಲ್ಲ ಸರಿ ಹೋಗ್ತವೆ. ಸೊ ಇದನ್ನ ನೀವು ಈ ವಯಸ್ಸಿನಲ್ಲಿ ಈಗಿಂದಲೇ ಹಕ್ಕುಗಳ ಬಗ್ಗೆಯೂ ಅಷ್ಟೇ ಸಾಕಷ್ಟು ಮೂಲಭೂತ ಹಕ್ಕುಗಳಿರ್ತವೆ. ಅದನ್ನ ಕೂಡ ನೀವು ಪ್ರಶ್ನೆ ಮಾಡಿ, ನನಗೆ ಒಬ್ಬರು ಹಕ್ಕದವ್ರಿಗೆ ತಾನೆ ಅನ್ನೋ ವಿಚಾರ ಬರಬಾರ್ದು. ಯಾಕಂದ್ರೆ ನೀವೇ ಮುಂದಿನ ಪ್ರಜೆಗಳು. ಸೊ ನಮ್ಮ ದೇಶನ ಹಿಡಿಬೇಕಾಗಿರೋದು ನೀವೇ. ನಿಮ್ಮಲ್ಲಿ ಹೀಗೆ ಆ ಒಂದು ಜ್ಯೋತಿ ಬೆಳೆಯುತ್ತೆ, ಮುಂದೆ ನಮ್ಮ ದೇಶನೇ ಜ್ಯೋತಿಯಾಗಿ ಬೆಳೆಯುತ್ತೆ. ಆಮೇಲೆ ಇನ್ನು ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ ಅದು ಕೂಡ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂತ 1986 ಅಲ್ಲಿ ನಾವು ಜಾರಿಗೆ ತರುತ್ತೇವೆ. ಯಾಕಂದ್ರೆ ಗ್ರಾಹಕರಿಗೆ ಹಲವು ರೀತಿಯಾದ ಎಲ್ಲರೂ ಕಲಬೆರಕೆ ಇದನ್ನೆಲ್ಲ ತುಂಬಾ ನಡೀತಾ ಇತ್ತು. ಹಾಗಾಗಿ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು, ಗ್ರಾಹಕರಿಗೆ ಹಕ್ಕುಗಳನ್ನ ಕಲ್ಪಿಸ್ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ 1986ರಲ್ಲಿ ಇದೊಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಬಂದಿದೆ. ಈ ಆಕ್ಟ್ ಎಲ್ಲ ಕಡೆ ಅಶಾಂತಿ, ಎಲ್ಲ ಕಡೆ ಮಾನವ ಹಕ್ಕುಗಳಿಗೆ ಚ್ಯುತಿ ಆಗ್ತಾ ಇತ್ತು. ಸೊ ಈ ನಿಟ್ಟಿನಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರೆಸಲ್ಯೂಷನ್ ಮಾಡಬೇಕು ಅಂತ ಹೇಳಿ ವಿಶ್ವಸಂಸ್ಥೆ ತೀರ್ಮಾನ ಮಾಡಿ 1948ನೇ ಇಸ್ವಿಯಲ್ಲಿ ಈ ಹಿನ್ನೆಲೆಯಲ್ಲಿ ಒಂದು ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಅವರು ಅದನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ.
ಆ ಒಂದು ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ 1948 ಅದರ ಒಂದು ನೆನಪಿನ ಅದನ್ನ ಒಂದು ಕಮೆಮೊರೇಟ್ ಮಾಡಲಿಕ್ಕೆ ನಾವೆಲ್ಲರೂ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸ್ಕೊಳ್ತಾ ಬಂದಿದ್ದೇವೆ. ಈಗ ಆ ನಿಟ್ಟಿನಲ್ಲಿ ನಮ್ಮ ಸಂವಿಧಾನ ಕೂಡ ನಾವು ರಚನೆ ಮಾಡಿದ್ದೇವೆ. ಎಲ್ಲ ಸಂವಿಧಾನದಲ್ಲೂ ನಮಗೆ ನಾನಾ ರೀತಿಯ ಹಕ್ಕುಗಳನ್ನ ಕಲ್ಪಿಸಲಾಗಿದೆ. ನೀವೆಲ್ಲ ಓದಿರ್ಬೋದು, ಈಗೆಲ್ಲ ಮಕ್ಕಳಿಗೆ ಸಂವಿಧಾನದ ಬಗ್ಗೆ ಹೇಳ್ತಾರೆ. ಸೊ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಇದು, ಯಾವುದೇ ಲಿಂಗ ತಾರತಮ್ಯ ಮಾಡಬಾರ್ದು ಎಲ್ಲ ನಾವು ಓದಿದ್ದೇವೆ. ಬಟ್ ನಮ್ಮಲ್ಲಿ ಇರುವ ಎಲ್ಲ ಹಕ್ಕುಗಳು ಕೂಡ ಸಾಮಾನ್ಯವಾಗಿ ಬೇಕಾದಾಗೆ ಮಾತಾಡಲಿಕ್ಕಾಗಲ್ಲ, ಬೇಕಾದಾಗೆ ನಾನು ಓಡಾಡಲಿಕ್ಕಾಗಲ್ಲ, ಬೇಕಾದ ಕಡೆ ನಾನು ಹೋಗ್ಲಿಕ್ಕಾಗಲ್ಲ. ಅದಕ್ಕೆ ಒಂದು ನಿರ್ಬಂಧಗಳಿದೆ, ಕಾನೂನಿನ ಚೌಕಟ್ಟಿನಲ್ಲಿದೆ. ಹಾಗಾಗಿ ಹಕ್ಕುಗಳ ಜೊತೆ ನಮ್ಗೆ ರೆಸ್ಟ್ರಿಕ್ಷನ್ಸ್ ಇದೆ. ಹಕ್ಕಂತ ಮಾತ್ರಕ್ಕೆ ನಾನು ಏನು ಬೇಕಾದರೂ ಮಾಡ್ಬೋದು ಅಂತಲ್ಲ. ಹಕ್ಕು ಅಂದರೆ ಅದೊಂದು ಜವಾಬ್ದಾರಿ. ನಾವೆಲ್ಲರೂ ಒಂದು ಆ ಜವಾಬ್ದಾರಿನ ನಾವು ಅನ್ಕೋಬೇಕಾಗ್ತದೆ. ಹಕ್ಕಂದ್ರೆ ನಾವು ಬರೀ ಚಲಾಯಿಸೋದಲ್ಲ, ಅದೊಂದು ಜವಾಬ್ದಾರಿಯನ್ನು ತಂದುಕೊಡುತ್ತೆ. ಹಾಗಾಗಿ ಈಗ ನೀವೆಲ್ಲ ಪ್ರಬುದ್ಧರಾಗಿದ್ದೀರಿ, ಎಲ್ಲರೂ ಅದನ್ನೆಲ್ಲ ನಿಮ್ಮ ಶಿಷ್ಟಾಚಾರನೆಲ್ಲ ನಿಮ್ಮ ಒಂದು ದಿನನಿತ್ಯದ ಬದುಕಿನಲ್ಲಿ